ಮಧುವಾಹಿನಿ ನದಿಯ ತಟದಲ್ಲಿರುವ ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ 33 ವರ್ಷಗಳ ಬಳಿಕ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೆಯಲಿದ್ದು ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ಸುಮಾರು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಗುಲದ ನವೀಕರಣ ಕಾಮಗಾರಿ ನಡೆದಿದ್ದು ರಾಜಾಂಗಣ ಹೊರಾಂಗಣ ಕಾಮಗಾರಿಗಳು ಸಂಪೂರ್ಣಗೊಂಡಿವೆ. ಗಣಪತಿ ನಡೆ, ಶಿವನ ನಡೆ, ದುರ್ಗಾ ಗುಡಿ ಸುತ್ತುಪೌಳಿಗೆ ಕೆಂಪು ಕಲ್ಲು ಹಾಸಲಾಗಿದೆ. ನೂತನವಾಗಿ ಕಗ್ಗಲಿನಿಂದ ನಿರ್ಮಾಣಗೊಂಡ ಕೆತ್ತನೆ ಕೆಲಸದ ಕಂಬಗಳು, ಕಾಷ್ಟಶಿಲ್ಪಗಳು ಆಕರ್ಷಿಸುತ್ತವೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಐತಿಹಾಸಿಕ ಮೂಡಪ್ಪ ಸೇವೆಯು ಜರುಗಲಿದ್ದು ಅದಕ್ಕೆ ಅಗತ್ಯವಿರುವ ಅಕ್ಕಿ ಮುಡಿಯನ್ನು ತಯಾರಿಸಲಾಗಿದೆ. ಮಧೂರು ಗಣಪತಿಗೆ ಅತ್ಯಂತ ಪ್ರಿಯವಾದ ಮೂಡಪ್ಪ ಸೇವೆ ಭಾರಿ ವಿಶೇಷವಾಗಿದೆ. ಶ್ರೀ ಮಹಾಗಣಪತಿಯ ಗರ್ಭಗೃಹದೊಳಗೆ ಕಬ್ಬಿನ ಬೇಲಿಯನ್ನು ರಚಿಸಿ ಅದರೊಳಗೆ 16 ಮುಡಿ ಅಕ್ಕಿಯ ಅಪ್ಪವನ್ನು, 1 ಮುಡಿ ಅಕ್ಕಿಯ ಪಚ್ಚಪ್ಪವನ್ನು, 108 ತೆಂಗಿನಕಾಯಿಗಳ ಅಷ್ಟದ್ರವ್ಯವನ್ನು ತುಂಬಲಾಗುತ್ತದೆ. ನಡುವೆ ಜೇನು, ಕಲ್ಲು ಸಕ್ಕರೆ, ತುಪ್ಪಗಳನ್ನು ಬಳಸಲಾಗುವುದು. ಇವೆಲ್ಲವೂ ವಿಗ್ರಹದ ಜಿಹ್ವಾಗದವರೆಗೆ ಆವರಿಸಲಿದೆ. ಬಳಿಕ ಫಲಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಿ ಪ್ರಾರ್ಥಿಸಿ ಕವಾಟ ಬಂಧನವನ್ನು ಮಾಡಲಾಗುವುದು. ಮರುದಿನ ಪೂರ್ವಾಹ್ನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆದು ವೇದ ಘೋಷಗಳೊಂದಿಗೆ ಬಾಗಿಲು ತೆರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಮಹಾಗಣಪತಿಯ ದರ್ಶನವು ಜೀವನದ ಒಂದು ಮಹಾಭಾಗ್ಯ ಎನ್ನುವುದು ಭಕ್ತರ ನಂಬಿಕೆ. ಅರ್ಪಣೆಯಾದ ಅಪೋಪಾದಿ ನೈವೇದ್ಯಗಳು ನೆರೆದ ಎಲ್ಲ ಭಕ್ತರಿಗೂ ವಿತರಿಸಲಾಗುತ್ತದೆ. ಇನ್ನು ಅಪ್ಪ ತಯಾರಿಸಲು ಬೇಕಾದ ಅಕ್ಕಿಯನ್ನು ದೇಗುಲದ ಸಮೀಪದ ಏರಿಕಳದಲ್ಲಿ ದೇವಸ್ಥಾನದ ವತಿಯಿಂದಲೇ ಸಾವಯವ ರೀತಿಯಲ್ಲಿ ಬೆಳೆಯಲಾಗಿದೆ. ಮೂಡಪ್ಪ ಸೇವೆಗೆ 16 ಮುಡಿ ಅಕ್ಕಿ ಬೇಕಾಗುತ್ತದೆ. ಒಂದೊಂದು ಮುಡಿಯಲ್ಲಿ 36 ಕಿಲೋ ಬೆಳ್ತಿಗೆ ಅಕ್ಕಿಯನ್ನು ತುಂಬಿ ಕಟ್ಟಲಾಗಿರುತ್ತದೆ.